ಹತ್ತಿಯಂತೆ ಮೆದು ಮಾತ್ರ ಅಲ್ಲದೆ 4-5 ಪದರಗಳಿರುವಂತಹ ಪದರ ಮೆದು ಚಪಾತಿಯನ್ನು ತುಂಬಾ ಸುಲಭವಾಗಿ ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಮಾಡುವಂತಹ ಹೊಸ ಟ್ರಿಕ್ಸನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಸೂಪರ್ ಆಗಿರುವಂತಹ ಮೆದು ಪದರ ಚಪಾತಿಯನ್ನು ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ಮಾಡುವಂತಹ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿರುವಂತಹ ಈ ರೆಸಿಪಿ ಇದು. ನೋಡಿ, ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ತನಕ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಈ ಮೆದು ಪದರ ಚಪಾತಿಯನ್ನು ಮಾಡಲಿಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ. ಇದು ಅಂಗಡಿಯಿಂದ ತಂದಿರುವಂತಹ ಆಶೀರ್ವಾದ್ ಗೋಧಿ ಹಿಟ್ಟು. ಇದನ್ನ ಕಲಸ್ಕೊಳ್ಳೋಕ್ಕೆ ನಮಗೆ ಅರ್ಧ ಕಪ್ಪಷ್ಟು ಬಿಸಿ ನೀರನ್ನೇ ತಗೊಳ್ಳಿ. ಬಿಸಿ ನೀರನ್ನು ತಗೊಳ್ಳೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರಬೇಕು. ಚಪಾತಿ ಇನ್ನೂ ರುಚಿಯಾಗಿ ತುಂಬಾ ಮೆದುವಾಗಿ ಬರಬೇಕು ಅಂತಂದರೆ ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕೋಬೇಕು. ಇದೇ ಇಲ್ಲಿರುವ ಮೇನ್ ಸೀಕ್ರೆಟ್. ಟೋಟಲ್ ಆಗಿ ಹಾಲು ಮಿಶ್ರಿತ ನೀರು ನಮಗೆ 1 ಕಪ್ಪಷ್ಟು ಬೇಕು. ಚಪಾತಿ ಒಳ್ಳೆ ಕಲರ್ ಬರಬೇಕು, ರುಚಿಯಾಗಿ ಬರಬೇಕು ಅಂತಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇದನ್ನ ರೆಡಿ ಇಟ್ಕೊಳ್ಳಿ. ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಗೋಧಿ ಹಿಟ್ಟಿಗೆ ಹಾಕ್ಕೊಳ್ಳಿ. ನೀವು ಇದನ್ನ ಈ ನೀರಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೂ ನಡೀತದೆ. ಉಪ್ಪು ಹಾಕಿದ ನಂತರ ಇವಾಗ ನಾವು ಸ್ವಲ್ಪ ನೀರನ್ನು ಅರ್ಧ ಕಪ್ಪಷ್ಟು ಹಾಲು ಮಿಶ್ರಿತ ನೀರನ್ನು ಹಾಕಿ ಮೊದಲು ಹಿಟ್ಟನ್ನು ಒದ್ದೆ ಮಾಡ್ಕೋಬೇಕು. ಎಲ್ಲ ನೀರನ್ನು ಒಟ್ಟಿಗೆ ಹಾಕೋಬಾರ್ದು. ಮೊದಲು ಹಿಟ್ಟನ್ನು ಈ ಥರ ಒದ್ದೆ ಮಾಡಿಕೊಂಡು ಕೊನೆಗೆ ನಾವು ಉಳಿದಿರುವ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ತುಂಬಾ ಸಾಫ್ಟ್ ನೈಸಾಗಿದ್ದರೆ ನೀರು ಸ್ವಲ್ಪ ಕಮ್ಮಿ ಬೇಕಾಗುತ್ತೆ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಉಳಿದಿರುವಂತಹ ಹಾಲನ್ನು ಹಾಕ್ಕೊಂಡಿದ್ದೇನೆ. ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ನಿಮಗೆ ಸ್ಟಾರ್ಟಿಂಗ್ ಹಿಟ್ಟು ಸ್ವಲ್ಪ ಕೈಗೆ ಅಂಟಿದ ಥರ ಆಗುತ್ತೆ ನಾದ್ಕೊಳ್ಳುವಾಗ. ಬಟ್ ಅದನ್ನ ನೀಟಾಗಿ ನಾದ್ಕೋತಾ ಹೋದಂತೆ ನಿಮಗೆ ಹಿಟ್ಟು ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಕೈಗೆ ಅಂಟೋ ಥರನೇ ಇರಬೇಕು. ತುಂಬ ಕೈಗೆ ಅಂಟೋ ಥರ ಇದ್ದರೆ ಮತ್ತೆ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ನಾದಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ. ಕೋಕೋನಟ್ ಆಯಿಲ್ ಇದ್ದರೆ ತುಂಬಾ ಒಳ್ಳೆಯದು. ಆಯಿಲನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ನಾದ್ಕೊಳ್ಳಿ. ನೋಡಿ, ಗೊತ್ತಾಗ್ತಾ ಇದೆಯಾ ಹಿಟ್ಟು ಎಷ್ಟು ಮೆದುವಾಗಿ, ಎಷ್ಟು ಮೆತ್ತಗೆ, ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ವಿ ಅಂತ. ಇಷ್ಟು ಸಾಫ್ಟಾಗಿ, ಇಷ್ಟು ಮೆತ್ತಗೆ ಕಲಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಪದರ ಮೆದುವಾಗಿರುವಂತಹ ಚಪಾತಿ ರೆಡಿ ಆಗುತ್ತೆ. ಈ ಹಿಟ್ಟನ್ನು ನೀವು ನೆನೆಸ್ಕೊಳ್ಳೋ ಅಗತ್ಯ ಕೂಡ ಇಲ್ಲ. ನೀವು ಆವಾಗಲೇ ಉಂಡೆ ಮಾಡಿಕೊಂಡು ಇದನ್ನ ಲಟ್ಟಿಸ್ಕೋಬಹುದು. ಪದರ ಚಪಾತಿ ಮಾಡೋಕೆ ಸ್ವಲ್ಪ ದೊಡ್ಡ ಉಂಡೆನ ಮಾಡ್ಕೊಳ್ಳಿ. ನಾರ್ಮಲ್ ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ಇದನ್ನ ಸ್ವಲ್ಪ ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಇವಾಗ ಒಣ ಹಿಟ್ಟಿಗೆ ಈ ಥರ ಹಾಕ್ಕೊಂಡು ಸ್ವಲ್ಪ ಕೋಟ್ ಮಾಡ್ಕೊಳ್ಳಿ. ಒಣ ಹಿಟ್ಟನ್ನು ಜಾಸ್ತಿ ಹಾಕೋಬಾರ್ದು, ಯಾಕಂತಂದರೆ ಚಪಾತಿ ಮತ್ತು ಡ್ರೈ ಆಗುತ್ತೆ. ಇವಾಗ ನೀಟಾಗಿ ಲಟ್ಟಿಸ್ಕೊಳ್ಳಿ. ನೀವು ಯಾವಾಗಲೂ ಸರ್ಕ್ಯುಲರ್ ಮೋಷನಲ್ಲಿ ಲಟ್ಟಿಸ್ಕೋಬೇಕು. ತುಂಬ ಪ್ರೆಷರ್ ಹಾಕಿ ರೋಲ್ ಮಾಡಬಾರ್ದು. ತುಂಬ ದೊಡ್ಡ ಚಪಾತಿ ಅಲ್ಲ, ಮೀಡಿಯಮ್ ಸೈಜ್ ಚಪಾತಿ ಮಾಡಿದಾದ ನಂತರ ಇವಾಗ ಸ್ವಲ್ಪ ಕೋಕೋನಟ್ ಆಯಿಲನ್ನು ತಗೊಂಡು ಈ ಥರ ಹಾಕ್ಕೊಂಡು ಇದರ ಮೇಲೆ ನೀಟಾಗಿ ಸವರ್ಕೊಳ್ಳಿ. ಇದು ನಮಗೆ ಲೇಯರ್ ಚಪಾತಿಗೆ ಮಾಡುವಂಥ ಟ್ರಿಕ್ಸ್. ಇದನ್ನ ಅರ್ಧ ಫೋಲ್ಡ್ ಮಾಡಿಕೊಂಡು ಚಪಾತಿನ ಮತ್ತೆ ಆ ಫೋಲ್ಡ್ ಮೇಲೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಸವರ್ಕೊಂಡು ಇನ್ನೊಂದು ಫೋಲ್ಡ್ ಮಾಡಬೇಕು. ಇದು ಪದರ ಚಪಾತಿಗೆ ಮಾಡುವಂಥದ್ದು. ಈ ಚಪಾತಿ ನಿಮಗೆ ತ್ರಿಭುಜ ಆಕಾರದಲ್ಲಿ ಬರುತ್ತೆ, ಅಂದರೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬರುತ್ತೆ. ಇದನ್ನ ನೀವು ರೌಂಡ್ ಮಾಡಲಿಕ್ಕೆ ಆಗಲ್ಲ, ಯಾಕಂತಂದರೆ ನಾವು ಡಬಲ್ ಫೋಲ್ಡ್ ಮಾಡಿರೋದ್ರಿಂದ ಇದನ್ನ ರೌಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀಟಾಗಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಲಟ್ಟಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಬೇಡಿ ಪದರ ಚಪಾತಿನ. ನೋಡಿ, ಇದು ಪರ್ಫೆಕ್ಟ್ ಆಗಿದೆ. ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಕಾಯಿಸ್ಕೊಳ್ಳೋಣ. ಚಪಾತಿ ಕಾಯಿಸ್ಕೊಳ್ಳುವಾಗ ಯಾವಾಗಲೂ ನೀವು ತವನ ಸ್ಟವ್ ಮೇಲೆ ಇಟ್ಟು ಹೈ ಫ್ಲೇಮೇ ಇಟ್ಕೊಂಡು ನೀಟಾಗಿ ಕಾಯಿಸಬೇಕು. ತವ ಚೆನ್ನಾಗಿ ಕಾದ ನಂತರನೇ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಇವಾಗ ಚಪಾತಿನ ಹಾಕ್ಕೊಳ್ಳಿ. ಮತ್ತೆ ಒಂದು ಸ್ವಲ್ಪ ಮೇಲ್ಗಡೆ ಆಯಿಲ್ ಅಥವಾ
ತುಪ್ಪನ ಸವರ್ಕೋಬಹುದು. ಒಂದು ಸೈಡಲ್ಲಿ ಜಸ್ಟ್ ಒಂದು 5 ಸೆಕೆಂಡ್ ಟೈಮ್ ನೀವು ಕಾಯಿಸ್ಕೋಬೇಕು. ಅದಾದ ನಂತರ 5 ಸೆಕೆಂಡ್ ಒಂದು ಸೈಡ್ ಕಾಯಿಸಿದ ನಂತರ ಮಗುಚ್ ಹಾಕಿ ಮತ್ತೊಂದು ಸೈಡನ್ನು ಕಾಯಿಸ್ಕೋಬೇಕು. ನೋಡಿ, ಎಲ್ಲ ಸೈಡ್ ನೀಟಾಗಿ ಕಾದ ನಂತರ ನಾವು ತೆಗಿಬೋದು. ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಚಪಾತಿ ಬರ್ತಾ ಇದೆ ಅಂತ. ನೀಟಾಗಿ ಉಬ್ಬಿ ಕೂಡ ಬರ್ತಾ ಇದೆ, ಸಾಫ್ಟ್ ಆಗಿನೂ ಬರ್ತಾ ಇದೆ. ಚಪಾತಿ ರೆಡಿ ಆಗಿದೆ ನೋಡಿ. ಪದರ ಪದರ ನಿಮಗೆ ಇವಾಗಲೇ ಕಾಣುತ್ತೆ. ಸೂಪರ್ ಆಗಿರುವಂತಹ ಮಲ್ಟಿ ಲೇಯರ್ಡ್ ಚಪಾತಿ ರೆಡಿ ಆಗಿದೆ ನೋಡಿ. ಈ ಒಂದು ಚಪಾತಿಯಲ್ಲಿ 3 ಚಪಾತಿ ಇರೋ ಥರ ನಿಮಗೆ ಕಾಣುತ್ತೆ ನೋಡಿ. 3 ಲೇಯರ್ ಬಂದಿದೆ, ಗೊತ್ತಾಗ್ತಾ ಇದೆಯಲ್ಲ. ಒಂದೇ ಚಪಾತಿ ನಾನು ತೋರಿಸ್ತಾ ಇರೋದು 3 ಲೇಯರ್ ಬಂದಿದೆ. ಹಾಗೆಯೇ ನೀವು ಫೀಲ್ ಮಾಡ್ಬೋದು ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಗೊತ್ತಾಗ್ತಿದೆಯಲ್ಲ, ಚೆನ್ನಾಗಿ ಕಾದಿದೆ, ಚೆನ್ನಾಗಿ ಮಲ್ಟಿ ಲೇಯರ್ ಕೂಡ ಬಂದಿದೆ, ಅಷ್ಟೇ ಸಾಫ್ಟಾಗಿ ಬಂದಿದೆ. ನೋಡಿದ್ರಲ್ವಾ, ಪರ್ಫೆಕ್ಟಾಗಿ ಪದರ ಚಪಾತಿನ ನಾವು ಮಾಡ್ಕೊಂಡಿದ್ವಿ. ಬಿಸಿ ನೀರು, ಬಿಸಿ ಹಾಲು ಹಾಕ್ಕೊಂಡ್ರೆ ಸೂಪರ್ ಸಾಫ್ಟಾಗಿರುವಂತಹ ಮೆದು ಚಪಾತಿನ ಮಾಡ್ಬೋದು. ನೀವು ಪದರ ಚಪಾತಿ ಅಂತಲ್ಲ, ನಾರ್ಮಲ್ ಚಪಾತಿ ಮಾಡ್ಕೊಳ್ಳುವಾಗಲೂ ಹಾಲು ಮತ್ತು ನೀರನ್ನು ಹಾಕ್ಕೊಂಡು, ಅಂದರೆ ಉಗುರು ಬೆಚ್ಚಗಿಂತ ಸ್ವಲ್ಪ ಬಿಸಿಯಾಗಿರುವಂತಹ ನೀರು ಮತ್ತು ಹಾಲು ಇಷ್ಟನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ನಾದ್ಕೊಂಡ್ರೆ ಮೆದುವಾಗಿರುವಂತಹ ಚಪಾತಿ ಬರುತ್ತೆ. ಕರೆಕ್ಟಾಗಿ ನಾವು ಎಷ್ಟು ಹಿಟ್ಟು ತಗೊತೀವೋ ಅದರ ಅರ್ಧದಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ಹಿಟ್ಟು ತುಂಬಾ ನೈಸಾಗಿದ್ದರೆ ಸ್ವಲ್ಪ ಕಮ್ಮಿ ನೀರು ಬೇಕಾಗ್ಬೋದು. ಹಿಟ್ಟು ಸ್ವಲ್ಪ ಸಾಧಾರಣವಾಗಿದ್ದರೆ ಅಂದರೆ ನಾನು ಹೇಳಿದ ಅಂದಾಜಲ್ಲಿ ನೀರನ್ನು ಹಾಕೋಬೇಕಾಗುತ್ತೆ. ಸ್ವಲ್ಪ ಆಯಿಲ್ ಹಾಕೋದ್ರಿಂದ ಕೂಡ ಹಿಟ್ಟು ಕಲಿಸುವಾಗ ಚಪಾತಿ ತುಂಬಾ ಸಾಫ್ಟಾಗಿ ತುಂಬಾ ಮೃದುವಾಗಿ ಬರುತ್ತೆ. ಸಕ್ಕರೆ ಹಾಕೊಳ್ಳೋದ್ರಿಂದ ಚಪಾತಿ ಕಲರ್ ಸಖತ್ತಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ, ಸಖತ್ತಾಗಿ ಚಪಾತಿ ಬರುತ್ತೆ. ಇದಿಷ್ಟಲ್ಲದೆ ನಾನು ಇನ್ನು ಬೇರೆ ಬೇರೆ 1 ನಿಮಿಷದಲ್ಲಿ ಚಪಾತಿ ಹಿಟ್ಟನ್ನು ಕಲಿಸುವ ಟ್ರಿಕ್ಸ್ ಮತ್ತು ಪದರ ಪದರ ಚಪಾತಿನ ಬೇರೆ ಬೇರೆ ವಿಧಾನದಲ್ಲಿ ಮಾಡುವಂತಹ ರೆಸಿಪೀಸ್ ಕೂಡ ಹಾಕಿದ್ದೇನೆ. ಎಲ್ಲ ವಿಡಿಯೋಗಳು ವೈರಲ್ ಆಗಿದೆ. ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಆದ್ದರಿಂದ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಯಾವುದನ್ನು ಕೂಡ ಮಿಸ್ ಮಾಡದಾಗೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ.